ಉಡುಪಿಯಲ್ಲಿ ಹಿಜಾಬ್ ಹೋರಾಟಕ್ಕಾಗಿ ಕೋರ್ಟ್ ಮೆಟ್ಟಲೇರಿದಂಥ ಯುವತಿಯ ಅಣ್ಣನ ಮೇಲೆ ಹಲ್ಲೆ ನಡೆದಿದೆ. ಅದೇ ರೀತಿಯಾಗಿ ಆಕೆಯ ತಂದೆಯ ಹೋಟೆಲ್ನ ಗಾಜುಗಳನ್ನು ಪುಡಿ ಮಾಡಿರುವಂಥ ಘಟನೆ ನಡೆದಿದೆ. ಹಜ್ರಾ ಶಿಫಾ ಸಹೋದರನ ಮೇಲೆ ಹಲ್ಲೆ ನಡೆಸಿದಂಥ ಆರೋಪ ಕೇಳಿ ಬಂದಿದೆ. ಶಿಫಾ ತಂದೆಯ ಹೋಟೆಲ್ಗೆ ನುಗ್ಗಿ ಹಲ್ಲೆ ನಡೆಸಿದ್ದಾರೆ. ಕೆಲವು ಯುವಕರು ಹೋಟೆಲ್ನ ಗಾಜು ಪುಡಿ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಉಡುಪಿಯ ಖಾಸಗಿ ಆಸ್ಪತ್ರೆಯಲ್ಲಿ ಹೈದರಾಲಿ ಮಗ ಸೈಫ್ ಅವರು ದಾಖಲಾಗಿದ್ದಾರೆ. ಮಲ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ಘಟನೆ. ಸಂಘ ಪರಿವಾರದ ಯುವಕರಿಂದ ಹಲ್ಲೆ ಎಂಬ ಆರೋಪ ಮಾಡಿ ಟ್ವೀಟ್ ಮಾಡಿದ್ದಾರೆ. ಈ ಹಿಂದೆ ಹಿಜಾಬ್ ವಿಚಾರವಾಗಿ ಕೋರ್ಟ್ ಮೆಟ್ಟಿರುವಂತಹ ಶಿಫಾ ಈ ಬಗ್ಗೆ ಟ್ವೀಟ್ ಮಾಡಿದರೆ, ನನ್ನ ಸಹೋದರನ ಮೇಲೆ ಒಂದು ಗುಂಪಿನಿಂದ ಮಾರಣಾಂತಿಕ ಹಲ್ಲೆ ನಡೆದಿದೆ. ಹಿಜಾಬ್ ಹೋರಾಟದಲ್ಲಿ ನನ್ನ ಅಣ್ಣ ನನ್ನ ಪರವಾಗಿ ನಿಂತಿದ್ದ. ನಮ್ಮ ಅಪಾರ ಆಸ್ತಿ ಮತ್ತು ಸ್ವತ್ತುಗಳನ್ನು ಧ್ವಂಸ ಮಾಡಲಾಗಿದೆ. ನಾನು ನನ್ನ ಧಾರ್ಮಿಕ ಹಕ್ಕನ್ನು ಕೇಳಬಾರದೆ. ಹಲ್ಲೆಕೋರರ ನಿಮ್ಮ ಮುಂದಿನ ಸಂತ್ರಸ್ತ ಯಾರು? ಟ್ವೀಟ್ ಮೂಲಕ ಶಿಫಾ ಪ್ರಶ್ನೆ ಮಾಡಿದ್ದಾರೆ. ಸಂಘ ಪರಿವಾರದ ಗೂಂಡಾಗಳ ಮೇಲೆ ಕ್ರಮ ಕೈಗೊಳ್ಳಿ. ಉಡುಪಿ ಪೊಲೀಸ್ ಮಹಾನಿರ್ದೇಶಕರಿಗೆ ಟ್ವೀಟ್ನಲ್ಲಿ ಮನವಿ ಮಾಡಿದ್ದಾಳೆ ಶಿಫಾ. ಇನ್ನು ಹೈಕೋರ್ಟ್ನಲ್ಲಿ ಹಿಜಾಬ್ ಹಕ್ಕಿಗೆ ದಾವೆ ಹೂಡಿರುವಂತಹ ಶಿಫಾ ಉಡುಪಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆಕೆಯ ತಂದೆ ಹೋಟ್ಲನ್ನು ನಡೆಸ್ತಿದ್ರು. ಅದೇ ರೀತಿಯಾಗಿ ಹೋಟ್ಲ ಮೇಲೂ ಕೂಡ ಕೆಲವು ಯುವಕರು ದಾಳಿ ನಡೆಸಿದ್ದಾರೆ, ಗಾಜನ್ನು ಪುಡಿ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಜೊತೆಗೆ ಆಕೆ ಅಣ್ಣನ ಮೇಲೆ ಕೆಲವು ಯುವಕರು ಹಲ್ಲೆ ನಡೆಸಿದ್ದಾರೆ. ಈ ಬಗ್ಗೆ ಟ್ವೀಟ್ ಮೂಲಕ ಶಿಫಾ ಈ ಒಂದು ಘಟನೆಯನ್ನು ಪ್ರಸ್ತಾಪಿಸಿದ್ದಾಳೆ. ಇನ್ನು ಈ ಬಗ್ಗೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಜಿಲ್ಲಾಧ್ಯಕ್ಷ ಅಕ್ರಮ್ ಅಸೀಲ್ ಹೇಳಿಕೆಯನ್ನು ನೀಡಿದ್ದಾರೆ. ವಿದ್ಯಾರ್ಥಿನಿಗೆ ಸಂಬಂಧಪಟ್ಟ ಹೋಟೆಲ್ಗೆ ಯಾರು ಹೋಗಬೇಡಿ ಎಂಬ ಪ್ರಚಾರ ಶುರುವಾಗಿದೆ. ಹೋಟೆಲ್ಗೆ ಬಂದ ದುಷ್ಕರ್ಮಿಗಳು ಆರಂಭದಲ್ಲಿ ಬೆದರಿಕೆ ಹಾಕಿದ್ದಾರೆ. 4 ರಿಂದ 6 ಜನ ಸೈಫ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಹೋಟೆಲಿಗೆ ಕಲ್ಲೆಸೆದು ಗಾಜುಗಳನ್ನು ಪುಡಿ ಮಾಡಲಾಗಿದೆ. ದಾಳಿ ಹಿಂದೆ ಶಾಸಕ ರಘುಪತಿ ಭಟ್ ಕೈವಾಡ ಇದೆ ಎಂಬ ಶಂಕೆ ಇದೆ. ದಾಳಿಕೋರರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಇದರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಮಾಡುತ್ತೆ. ಹಿಜಾಬ್ ವಿಚಾರದ ವಾದ ಪ್ರತಿವಾದ ನಡೆಯುತ್ತಿದೆ. ಹಿಜಾಬ್ ಧರಿಸುವ ಕುರಿತಾದ ಸಾಕಷ್ಟು ವಾದ ನಮ್ಮ ಪರವಾಗಿದೆ. ಶೀಘ್ರ ಹೈಕೋರ್ಟ್ನ ತೀರ್ಪು ಬರಬಹುದೆಂಬ ನಿರೀಕ್ಷೆ ಇದೆ. ತೀರ್ಪು ಬರುವ ತನಕ ವಿದ್ಯಾರ್ಥಿನಿಯರು ಕ್ಲಾಸಿಗೆ ಹೋಗುವಂತಿಲ್ಲ. ಸೈಫಿಗೆ ಆಂತರಿಕವಾಗಿ ಹೊಡೆತ ಬಿದ್ದಿದೆ ಎಂದು ಹೈಟೆಕ್ ಆಸ್ಪತ್ರೆ ವೈದ್ಯರು ಹೇಳಿದ್ದಾರೆ. ಈ ಬಗ್ಗೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಜಿಲ್ಲಾಧ್ಯಕ್ಷ ಅಕ್ರಮ್ ಅಸೀಲ್ ಹೇಳಿಕೆಯನ್ನು ನೀಡಿದ್ದಾರೆ. ನಡೆದ ಘಟನೆ ಎಲ್ಲರಿಗೂ ತಿಳಿದಂತೆ. ಏನು ಹೇಳಿದರೆ, ಶಿಫಾ ಹೇಳುವ ಯುವತಿ ಅವರ ಅಣ್ಣನ ಹೋಟೆಲಿಗೆ ಮಧ್ಯರಾತ್ರಿ ದಾಳಿ ಆಗುವಂಥದ್ದು. ಕ್ಲೋಸ್ ಮಾಡುವ ಸಮಯದಲ್ಲಿ 100ಕ್ಕಿಂತ ಜಾಸ್ತಿ ಜನರು ಸೇರಿಕೊಂಡು ಅಲ್ಲಿ ಅವರ ಮೇಲೆ ದಾಳಿ ಮಾಡ್ತಾರೆ. ಅದೇ ರೀತಿಯಲ್ಲಿ ಹೋಟೆಲ್ ಮೇಲೆ ದಾಳಿ ಮಾಡ್ತಾರೆ. ಇದಕ್ಕೆ ಮುಖ್ಯವಾದ ಕಾರಣ ಫಸ್ಟ್ ಸ್ಟೆಪ್ ಆಗಿರುವಂಥದ್ದು ಈ ಮಕ್ಕಳಿನ ಡೀಟೇಲ್ಸ್ ಲೀಕ್ ಮಾಡುವಂಥದ್ದು. ಆ ಡೀಟೇಲ್ಸ್ ಯಾವಾಗ ಲೀಕ್ ಆಗುತ್ತೋ ಅದೇ ರೀತಿ ಆ ರಾತ್ರಿಗೆ ಒಂದು 9:30ಗೆ ನಾವು ನೋಡಬಹುದು ಈ ರೀತಿಯ ಒಂದು ಘಟನೆ. ಹೋಟೆಲ್ ಕ್ಲೋಸ್ ಮಾಡುವ ಸಮಯದಲ್ಲಿ ಒಂದು 100ಕ್ಕಿಂತ ಜಾಸ್ತಿ ಮಂದಿಯವರು ಬಂದು ಫಸ್ಟಲ್ಲಿ ಬಂದು ಅವರಿಗೆ ಧಮಕಿ ಹಾಕಿದ್ದಾರೆ. ಧಮಕಿ ಹಾಕ್ಕೊಂಡು ಒಂದು 4 ಅಥವಾ 6 ಮಂದಿ ಅವರಿಗೆ ಹೊಡೆದಿದ್ದಾರೆ. ಆ ಹೊಡೆದಷ್ಟೇ ಅಲ್ಲ, ಹೋಟೆಲಿಗೆ ಕಲ್ಲನ್ನು ಬಿಸಾಡಿದ್ದಾರೆ. ಅದರಲ್ಲಿ ಹಾಗೆ ಆ ಸೈಫಿನ ಫ್ರೆಂಡ್ಸ್ ಅವರು ಸೇರಿಕೊಂಡು ಅವರಿಗೆ ಅಲ್ಲಿಂದ ಕಳಿಸುವಂಥದ್ದು ಮನೆಗೆ. ಅಲ್ಲಿ ಅದು ಮುಕ್ತಾಯ ಆಗುವುದಿಲ್ಲ. ಅಲ್ಲಿ ಹೋಟೆಲಿಗೆ ಕಲ್ಲನ್ನು ಬಿಸಾಡ್ತಾರೆ. ಇದರಲ್ಲಿ ನಮಗೆ ಡೌಟ್ ಇದೆ, ರಘುಪತಿ ಭಟ್ರ ಒಂದು ಕೈ ಇದೆ ಅಂತ ನಮಗೆ ಇದರಲ್ಲಿ ಡೌಟ್ ಇದೆ. ನಾವು ಕ್ಯಾಂಪಸ್ ಫ್ರಂಟಿನ ಆಗ್ರಹ ಏನು ಹೇಳಿದರೆ, ಈ ಯಾರು ಕ್ರಿಮಿನಲ್ಸ್ ಇದ್ದಾರೋ ಅವರ ಮೇಲೆ ಸೂಕ್ತವಾಗಿ ಕ್ರಮ ತಗೊಳ್ಬೇಕು, ಬೇಗ ಅವರ ಮೇಲೆ ಕ್ರಮ ತಗೊಳ್ಬೇಕಂತ ನಮ್ಮ ಒಂದು ಆಗ್ರಹ. ಇಲ್ಲದಿದ್ದರೆ ಕ್ಯಾಂಪಸ್ ಫ್ರಂಟಿಂದ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡಲಿಕ್ಕಿದ್ದೇವೆ ಅಂತ ನಾನು ಇಲ್ಲಿ ಸೂಚನೆ ಕೊಡ್ತಾ ಇದ್ದೇನೆ. ABVPಗೆ ಮತ್ತು ಇದಕ್ಕೆ ಏನು ಸಂಬಂಧ ಇಲ್ಲ ಅಂತ ನಾನು ಇಲ್ಲಿ ಭಾರಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಹೇಳಿದರೆ, ABVP ಅವರ ಏನು ಹೋಗ್ತಾರೆ, ಅವರಿಗೆ ಗೊತ್ತಿರೋದಿಲ್ಲ, ಅದು ಹೋಗಿ ಬರ್ತಾರೆ. ಬಟ್ ಈ ಹಿಜಾಬಿನ ವಿವಾದ ಏನು ಇದೆಯೋ, ಅವರು ಕ್ಲಾಸಲ್ಲಿ ಮುಂಚಿನಿಂದ ಅವರು ಹಾಕ್ತಾ ಬಂದಿದ್ರು. ಅವರಿಗೆ ಯಾವಾಗ ಅನ್ಯಾಯ ಆಗುತ್ತೋ